ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ವಾಹನ ಪಲ್ಟಿಯಾದ ಘಟನೆ ಕಾರ್ಕಳ ತಾಲೂಕಿನ ಬೆಳ್ಮಣ್ ಪಿಲಾರ್ ಖಾನ್ ರಾಜ್ಯ ಹೆದ್ದಾರಿಯಲ್ಲಿ ಶನಿವಾರ ನಡೆದಿದೆ. ಬೆಳ್ಮಣ್ ಕಡೆಯಿಂದ ಕೆಂಪು ಕಲ್ಲನ್ನು ತುಂಬಿಸಿಕೊಂಡು KA20 B8661 ನಂಬರಿನ ಟಾಟಾ ಟೆಂಪೋ ವಾಹನ ಶಿರ್ವಾ ಕಡೆ ಸಾಗುತ್ತಿದ್ದಾಗ ಪಿಲಾರ್ ಖಾನ್ ತಿರುವಿನ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಪಲ್ಟಿಯಾಗಿ ವಾಹನ ನಜ್ಜುಗುಜ್ಜಾಗಿದೆ. ಚಾಲಕ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಶಿರ್ವಾ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ JCB ಮುಖಾಂತರ ರಸ್ತೆ ತೆರವುಗೊಳಿಸಿದ್ದಾರೆ.